ನಮಸ್ಕಾರ. ಈ ವರ್ಷದ ಹಲಸು ಹಣ್ಣು ಮೇಳದ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ಪತ್ರಕರ್ತ ಬಂಧುಗಳನ್ನು ಮೊದಲಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ನವತೇಜ ಟ್ರಸ್ಟ್ ಹಾಗೆ ನಮಗೆ ಸಹಕಾರ ನೀಡತಕ್ಕಂತಹ ರೋಟರಿ ಯುವ ಮತ್ತು ಜೆಕಾಮ್ನವರು ನಮ್ಮ ಜೊತೆ ಇದ್ದಾರೆ. ಪಶುಪತಿ ಶರ್ಮಾ ಜೆಕಾಮ್ನ ಅಧ್ಯಕ್ಷರು ಹಾಗೂ ನಮ್ಮ ಟ್ರಸ್ಟಿ ಆದಂತಹ ವೇಣುಗೋಪಾಲ್, ನವನೀತ ನರ್ಸರಿ ಅವರು, ನನ್ನ ಅನಂತಪ್ರಸಾದ್ ನೈತಳಕ, ಹಾಗೆ ಸುಹಾಸ್ ಮರಿಕೆ, ಕುಸುಮರಾಜ್ ರೋಟರಿ ಯುವದ ನಿಯೋಜಿತ ಅಧ್ಯಕ್ಷರುಗಳು, ಹಾಗೆ ಟ್ರಸ್ಟ್ ಅಧ್ಯಕ್ಷ. ಕಳೆದ 7 ವರ್ಷಗಳಿಂದ ನಾವು ಹಲಸು ಮೇಳವನ್ನು ಪುತ್ತೂರಿನಲ್ಲಿ ಆಯೋಜಿಸ್ತಾ ಇದ್ದೇವೆ. 2018ಕ್ಕೆ ನಾವು ಪ್ರಪ್ರಥಮವಾಗಿ ಪುತ್ತೂರಿನಲ್ಲೇ ಹಲಸು ಮೇಳ ಆಯೋಜಿಸಿದ್ದೇವೆ. ಎಲ್ಲ ಕಡೆ ಹಲಸು ಮೇಳ ಆಗ್ತಾಯಿತ್ತು, ಆದರೆ ನಮ್ಮಲ್ಲಿ ಹಲಸು ಮೇಳದ ಮೂಲ ನಮ್ಮಲ್ಲಿ, ಯಾಕಂದರೆ ಅಡಿಕೆ ಪತ್ರಿಕೆಯ ಮುಖೇನವಾಗಿ ಹಲಸಿಗೆ ಒಂದು ಮೌಲ್ಯವನ್ನು ಬಂದು ತನಕ ಎಲ್ಲ ಕಡೆ ಸಮೇತ ಹಲಸು ಮೇಳವನ್ನು ಪ್ರಾರಂಭ ಮಾಡಿದೆವು. ಆದರೆ ನಮ್ಮಲ್ಲಿ ಇರಲಿಲ್ಲ ಅಂತ ಹೇಳುವಂಥ ಉದ್ದೇಶಕ್ಕೆ ಖಾಲಿ 8 ದಿವಸದಲ್ಲಿ ನಾವೆಲ್ಲರೂ ನಮ್ಮ ಪ್ರಮುಖರು, ನಾವು ಇಲ್ಲಿರ್ತಕ್ಕಂಥವರೆಲ್ಲ ಸೇರಿಕೊಂಡು, ಹಾಗೆ ಬೇರೆಯವರೆಲ್ಲ ಸೇರಿ ಒಂದು ಶ್ರೀ ಪಡ್ರೆಯವರ ಮಾರ್ಗದರ್ಶನದ ಮೇರೆಗೆ ನಾವು ಒಂದು ಫಸ್ಟಿಗೆ 2018ಕ್ಕೆ ಹಲಸು ಮೇಳವನ್ನು ಮಾಡಿದೆವು. ಹಲಸಿನ ಮೌಲ್ಯವರ್ಧನೆ ಮತ್ತು ಅದರ ವಿಚಾರಗಳು, ಅದರ ಬಗ್ಗೆ ಎಲ್ಲ ವಿವರಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಬೇಕು. ಯಾಕಂದರೆ ಹಲಸು ಅಲ್ಲಿಯ ತನಕ ಹಲಸಿನ ಬಗ್ಗೆ ಒಂದು ನಮ್ಮ ಊರಲ್ಲಿ ಆಗಲಿ ಪರವೂರಲ್ಲಿ ಆಗಲಿ ಅದಕ್ಕೆ ಒಂದು ಬೆಲೆ ಇರಲಿಲ್ಲ. ಆ ಮೌಲ್ಯವನ್ನು ತರಿಸಿದ್ದು ಅಂತ ಹೇಳಿದರೆ ಅಡಿಕೆ ಪತ್ರಿಕೆ ಮೂಲಕವಾಗಿ ಶ್ರೀ ಪಡ್ರೆಯವರ ನೇತೃತ್ವದಲ್ಲಿ ಮಾಡಿದಂತಹ ಒಂದು ಆಂದೋಲನದಿಂದ ಅದಕ್ಕೆ ಒಂದು ಮೌಲ್ಯವನ್ನು ಬಂದಿರತಕ್ಕಂಥದ್ದು ನಿಮಗೆಲ್ಲರಿಗೂ ವಿಶೇಷ ಗೊತ್ತಿರುವಂಥದ್ದೇ. ಆ ಮೂಲಕವಾಗಿ ನಾವು ಹಲಸು ಮೇಳವನ್ನು ಪ್ರಾರಂಭ ಮಾಡಿದ್ದೇವೆ. ಅಂದಿನಿಂದ ಇಂದಿನ ತನಕ ಸಾಧಾರಣ 7 ವರ್ಷಗಳ ಮಧ್ಯದಲ್ಲಿ 1 ವರ್ಷ ಕೊರೋನಾದಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಆಗಲಿಲ್ಲ, ಬಿಟ್ಟರೆ ನಾವು ಪ್ರತಿಯೊಂದನ್ನು ಇಲ್ಲಿ ಮಾಡಿದ್ದೇವೆ. ಅದು ಅಲ್ಲದೆ ಹಲಸು ಇಲ್ಲದ ಸಮಯದಲ್ಲಿ ಸಮೇತ ಒಂದು ಹಲಸು ಮೇಳವನ್ನು ಆಯೋಜನೆ ಮಾಡಿದ್ದೇವೆ BC ರೋಡಲ್ಲಿ. ಅದು ಸಹ ನಮಗೆ ಅತ್ಯಂತ ಯಶಸ್ವಿಯಾಗಿ ಹಲಸು ಇಲ್ಲದ ಸಮಯದಲ್ಲಿ ಹೇಗೆ ಹಲಸು ಮೇಳ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಅದನ್ನು ಮಾಡಿದ್ದೇವೆ. ಅದು ಅಲ್ಲದೆ ನಮ್ಮ ನವತೇಜ ಟ್ರಸ್ಟ್ನವರು ಮೊದಲು ನವಚೇತನ ಅಂತ ಇತ್ತು, ಆನಂತರ ನಾವು ರಿಜಿಸ್ಟರ್ಡ್ ಎಲ್ಲ ಮಾಡುವಾಗ ನವತೇಜ ಟ್ರಸ್ಟ್ ಅಂತ ಮಾಡಿಕೊಂಡಿದ್ದೇವೆ. ಸಾವಯವ ಮೇಳವನ್ನು ಸಮೇತ ನಾವು 1 ವರ್ಷ ಇಲ್ಲಿ ಪುತ್ತೂರಿನಲ್ಲಿ ಆಯೋಜನೆ ಮಾಡಿದ್ದೇವೆ. ಅದೆಲ್ಲ ಮುಂದೆ ಬಂದು ಉತ್ತಮವಾದಂತಹ ಜನರ ಸ್ಪಂದನೆ, ಹಾಗೆ ಜನರಿಗೆ ಈ ಹಲಸಿನ ಬಗ್ಗೆ ಮುಂದೆ ಅವರ ಆಲೋಚನೆಗಳೆಲ್ಲ ಹೋಗಿ, ಯಾಕಂತ ಹೇಳಿದರೆ ಈ ಒಂದು ಹಲಸಿನ ಮೇಳದ ಬಗ್ಗೆ ಹೇಳ್ತಿದ್ರೆ, ಈ ಹಲಸು ಮೇಳ ಪ್ರಾರಂಭವಾದ್ರಿಂದ ಇಲ್ಲಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥವ್ರು ಅವರಿಗೆ ದೊಡ್ಡ ಮಟ್ಟಿಗೆ ಮಾಡ್ತಾರೆ. ಯಾಕಂದರೆ ನಾವು ಅವರಿಗೆ ಉತ್ತೇಜನ ಕೊಟ್ಟ ಕಾರಣ ಅವರು ನಮ್ಮಲ್ಲಿ ಬಂದು ಸ್ಟಾಲು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿ ಇಂದು ಅವರೇ ಸ್ವಂತಹ ದೊಡ್ಡ ಮಟ್ಟಿನ ಉದ್ಯಮವನ್ನು ಮಾಡುವಂಥವರು ಇಲ್ಲಿ 3-4 ಜನರು ನಮಗಿಲ್ಲಿ ಕಾಣುವಂಥವರಿದ್ದಾರೆ. ಕಾಣದವರು ಎಷ್ಟೋ ಜನ ಇರ್ಬೋದು. ಆಮೇಲೆ ಹಲಸು ಆ ಒಂದು ಸಂದರ್ಭದಲ್ಲಿ ನಿಮಗೆ ಪೇಟೆಗೆ ಸಮೇತ ಹಲಸಿನ ಯಾವುದೇ ಉತ್ಪನ್ನಗಳು ಬರ್ತಿರಲಿಲ್ಲ. ಹಲಸು ಬಿಡಿ, ನಿಮಗೆ ಅದರ ಉತ್ಪನ್ನಗಳು ಸಮೇತ ಬರ್ತಿರಲಿಲ್ಲ. ಲಿಮಿಟೆಡ್ ಅಂಗಡಿಗಳಲ್ಲಿ ಹಪ್ಪಳ ಗಿಪ್ಪಳ ಇತ್ಯಾದಿಗಳಿತ್ತು. ಆದರೆ ಇವಾಗ ಚಿಪ್ಸ್ ಆಗಲಿ ಹಪ್ಪಳಗಳಿಗೆ ಸಾಧಾರಣ ಪ್ರತಿಯೊಂದು ಮನೆಯಲ್ಲೇ ಮಾಡಿ ಇಲ್ಲಿ ಮಾರುವಂತಹ ಒಂದು ವ್ಯವಸ್ಥೆ ಪ್ರಾರಂಭವಾಗಿದೆ. ಇದೆಲ್ಲ ಈ ನಾವೊಂದು ಹಲಸಿಗೆ ಕೊಟ್ಟಂತಹ ಒಂದು ಪ್ರೇರಣೆಯಿಂದ ಅಂತ ಹೇಳಲಿಕ್ಕೆ ನಾವು ಇಚ್ಛಿಸ್ತಾ ಇದ್ದೇನೆ. ಇದು ಈ ಮೇಳದಿಂದ ಬಂದಂತಹ ವಿಶೇಷ. ಯಾಕಂದರೆ ಈ ಮೇಳಕ್ಕೆ ನಾವು ಕೊಟ್ಟಂತಹ ಒಂದು ಈ ಮೌಲ್ಯದಿಂದಾಗಿ ಈ ಅದಕ್ಕೆ ಹಲಸಿಗೆ ಒಂದು ಪ್ರೇರಣೆ ಸಿಕ್ಕಿ ಅದಕ್ಕೆ ಮೌಲ್ಯವರ್ಧನೆ ಅಂತ ಆಗಿದೆ. ಇಂತಹ ಹಲಸು ಮೇಳವನ್ನು ನಾವು ಆಯೋಜನೆ ಮಾಡಿ ಬರ್ತಾ ಇದ್ದೇವೆ. ಕಳೆದ ಫಸ್ಟಿಗೆ ನಾವು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡಿದ್ದೇವೆ, ಮತ್ತು 1 ವರ್ಷ ವೆಂಕಟರಮಣ ದೇವಸ್ಥಾನದಲ್ಲಿ, ಆಮೇಲೆ ಜೈನ ಭವನದಲ್ಲಿ ಮಾಡಿದ್ದೇವೆ. ಎಲ್ಲರ ಅಭಿಪ್ರಾಯ ಏನಿತ್ತಂತಂದರೆ, ಸ್ವಲ್ಪ ದೊಡ್ಡದ ಮಟ್ಟಿಗೆ ನೀವು ಒಳ್ಳೆ ವಿಶಾಲವಾದ ಜಾಗದಲ್ಲಿ ಮಾಡಿ, ವರ್ತಕರಿದ್ದವರಿದ್ದೆಲ್ಲ ಉದ್ದೇಶ ಬಂದ ಕಾರಣ ಈ ಸರಿ ನಾವು ಕಿಲ್ಲೆ ಮೈದಾನದಲ್ಲಿ ಟ್ರೆಸ್ ಹಾಕಿ ದೊಡ್ಡ ಮಟ್ಟಿಗೆ ಬಹಳ ಚೆಂದವಾಗಿ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಈ ಒಂದು ಹಲಸು ಮೇಳನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿಕೊಂಡು ನಾವಲ್ಲಿ ಮಾಡ್ತಾ ಇದ್ದೇವೆ.
ಈ ಪ್ರಪ್ರಥಮ ಬಾರಿ ನಾವು ಕಿಲ್ಲೆ ಮೈದಾನಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಹಾಲ್ ಬಿಟ್ಟು ಹೊಸತು ನಮ್ಮದೇ ಆಗಿರೋಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಮೇಳಕ್ಕೆ ನಮಗೆ ಸಂಪೂರ್ಣವಾದಂತಹ ಸಹಕಾರ ಎಲ್ಲವನ್ನು ಕೊಡಬೇಕು. ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳ್ತಾ ಇದ್ದೇನೆ. ಮುಂದೆ ಸುಹಾಸ್ ಮರಿಕೆ ಮಾತಾಡ್ತಾರೆ. ಸಾಕ ಸರಿ ಉಂಟಲ್ಲ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಮ್ಮ ಪ್ರಾಸ್ತಾವಿಕವಾಗಿ ನಮ್ಮ ಅಧ್ಯಕ್ಷರು ಮಾತಾಡಿದರು ಮತ್ತು 7 ವರ್ಷ ನಾವು ನಡೆದು ಬಂದ ದಾರಿಯ ಬಗ್ಗೆ ಒಂದಿಷ್ಟು ಹೇಳಿದರು. ಈಗ ಈ ವರ್ಷ ಮೇಳದಲ್ಲಿ ಏನಿದೆ ಅಂದರೆ, ಪ್ರತಿ ವರ್ಷ ನಮಗೆ ಕುತೂಹಲ ಈ ವರ್ಷ ಏನಿದೆ ಅಂತ. ಸೊ ಪ್ರತಿ ವರ್ಷ ಕೂಡ ಹಾಗೆ ನಾವು ವಿಭಿನ್ನವಾದ ಆಲೋಚನೆಯಲ್ಲಿ ಹೊಸ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇನ್ನಷ್ಟು ಇದರ ವ್ಯಾಪ್ತಿಯನ್ನು ಹೇಗೆ ದೊಡ್ಡ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾ ಈ ವರ್ಷ ಒಂದಿಷ್ಟು ಕಾರ್ಯಕ್ರಮಗಳೊಂದಿಗೆ ಮತ್ತು ಈ ವರ್ಷ ಒಂದಿಷ್ಟು ಹೊಸ ಯೋಜನೆಗಳೊಂದಿಗೆ ಬಂದಿದ್ದೇವೆ. ಸೊ ಈ ವರ್ಷ ಮಳಿಗೆಯ ಉದ್ಘಾಟನೆ ಅದು ಜೂನ್ 6ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಪಂಜಿಗುಡ್ಡೆ ಈಶ್ವರ್ ಭಟ್ರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಕ್ಯಾಂಪ್ಕೋದ ಡೈರೆಕ್ಟರ್ ಆದಂಥ ರಾಘವೇಂದ್ರ ಭಟ್ ಇದ್ದಾರೆ. ಹಾಗೂ ಕೃಷಿಕರು ಮಣಿಲಾ ಮಾದೇವ ಶಾಸ್ತ್ರಿಗಳು ಕೂಡ ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ. ಮತ್ತು ಸಂಜೆ 4 ಗಂಟೆಗೆ ಈ ಮೇಳದ ಅಫಿಷಿಯಲ್ ಸ್ಟೇಜ್ ಇನಾಗ್ರೇಷನ್ ಆಗ್ತದೆ. ಅದಕ್ಕೆ ನಮ್ಮ MLC ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರು ಬರ್ತಾರೆ. ಹಾಗೆ ಆ ಸಭೆಯ ನೇತೃತ್ವವನ್ನು ಕ್ಯಾಂಪ್ಕೋ ಅಧ್ಯಕ್ಷರಾದಂಥ ಕಿಶೋರ್ ಕುಮಾರ್ ಕೊಡ್ಗಿಯವರು ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಹಲಸಿನ ಅಂತಾರಾಷ್ಟ್ರೀಯ ರಾಯಭಾರಿಯಾದಂಥ ಶ್ರೀ ಪಡ್ರೆ ಅವರು ಆ ದಿನ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕೇಶವ ಪ್ರಸಾದ್ ಮೊಳಿಯ, ಹಾಗೆ ನಗರಸಭೆಯ ಆಯುಕ್ತರು ಮಧು ಎಸ್ ಮನೋಹರ್ ಅವರು ಕೂಡ ಆ ಸಭೆಯಲ್ಲಿ ಇರಲಿಕ್ಕಿದ್ದಾರೆ. ಈ ಸಭೆಗೆ ರೋಟರಿ ಅಧ್ಯಕ್ಷರು, ಜೆಕಾಮ್ ಚೇರ್ಮನ್ನು ಹಾಗೆ ನಮ್ಮ ಅಧ್ಯಕ್ಷರು ಆ ಸಭೆಯನ್ನು ಅದರ ಏನು ಆಗುಹೋಗುಗಳನ್ನು ನೋಡಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಆ ದಿವಸ ಇನಾಗ್ರೇಷನ್ ಆದ ಹೊತ್ತಿಗೆ ಒಂದು ವಿನೂತನ ಪ್ರಯತ್ನ, ಹೊಸ ಪ್ರಯತ್ನದಲ್ಲಿ ಹಲಸಿನ ಕವಿಗೋಷ್ಠಿ. ನಮ್ಮಲ್ಲಿ ಸಾಹಿತ್ಯಾಸಕ್ತ ಬಂಧುಗಳು ಮತ್ತು ಸಾಹಿತಿಗಳು, ಕವಿಗಳು ನಮ್ಮ ಊರಿನಲ್ಲಿ ಎಷ್ಟೋ ಇದ್ದಾರೆ. ಅವರಿಗೊಂದು ತಲೆಗೆ ಒಂದು ಹೊಸ ಯೋಚನೆಗೋಸ್ಕರ ಮತ್ತು ನಮಗೂ ಕೂಡ ಅದೊಂದು ಹೊಸ ಪ್ರಯತ್ನಕ್ಕೋಸ್ಕರ ಈ ಸತಿ ನಾವು ಹಲಸಿನ ಕವಿಗೋಷ್ಠಿ ಅಥವಾ ಹಲಸು ಮತ್ತು ಹಣ್ಣುಗಳ ಕವಿಗೋಷ್ಠಿ, ಇದೊಂದು ಹೊಸ ಪರಿಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಉಮೇಶ್ ನಾಯಕ್ ಅವರು ಅದರ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಉಮಾಶಂಕರಿ ಮರಿಕೆ ಅವರು ಅದರ ಸಂಯೋಜನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಇದು ಶುರುವಿನ ದಿವಸ ವೇದಿಕೆಯಲ್ಲಿ ಆದರೆ 2ನೇ ದಿನ ಬೆಳಿಗ್ಗೆ 11 ಗಂಟೆಯಿಂದ ಮೌಲ್ಯಾಧಾರಿತವಾಗಿ ಹಣ್ಣುಗಳ ವ್ಯಾಲ್ಯೂ ಎಡಿಷನ್ ಸತ್ವಂ ವಾಟರ್, ಸತ್ವಂ ನೀರಿನ ಮುರಳೀಧರ್ ಕೆ ಅವರು ಒಂದು ಹಲಸಿನ ತೋಟ ಮಾಡಿ ಪುತ್ತೂರಿನಲ್ಲಿ ಹಲಸಿನ ಹಣ್ಣನ್ನು ಒಂದು 80-100 ಮರದಲ್ಲಿ ಹಲಸಿನ ಹಣ್ಣನ್ನು ಕೊಯ್ತಾ ಇದ್ದಾರೆ, ಅದನ್ನು ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಸೊ ಅವರ ಅನುಭವ, ಅವರು ಮತ್ತು ಸಂತೋಷ್ ಬೋನಂತಾಯ ಅಂತ ನಮ್ಮ ಕೋಕೋಗೂರಿನವರು, ಅವರು ಕೂಡ ಹಲಸಿನ ತೋಟ ಮಾಡಿ ಯಶಸ್ಸನ್ನು ಕಂಡು ಅದನ್ನೀಗ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಈಗಿಚ್ಚೆ ಒಂದು 7-8 ವರ್ಷದ ಹಿಂದೆ ನೋಡ್ತಿದ್ರೆ ಯಾವುದೋ 1-2 ಅಂಗಡಿಯಲ್ಲಿ ಗುಜ್ಜೆ ಸಿಗ್ತಾ ಇತ್ತು. ಈಗ ನೀವು ನೋಡಿದರೆ ದರ್ಬೆಯಿಂದ ಬೊಳುವಾರ್ನವರೆಗೆ ಪುತ್ತೂರಿನಲ್ಲಿ ಒಂದು 10-15 ಅಂಗಡಿಯಲ್ಲಿ ಆದರೂ ಸಹ ನವೆಂಬರಲ್ಲಿ ಗುಜ್ಜೆ ಶುರುವಾದರೆ ಈಗ ಹಲಸಿನ ಹಣ್ಣು ಅಲ್ಲಿ ವಿನಾಯಕ್ ಎಂಟರ್ಪ್ರೈಸಸ್ ಫಿಲಮಿನದ ಎದುರು ಅಲ್ಲಿಂದ ಶುರುವಾಗ್ತದೆ. ಎಲ್ಲ ಅಂಗಡಿಗಳಲ್ಲಿ ಹಲಸಿನ ಹಣ್ಣು ನೀವು ಕಾಣಲಿಕ್ಕೆ ಸಿಗ್ತೀರಿ. ಇದು ಹಲಸಿಗೆ ಸಿಕ್ಕಿದ ಮೌಲ್ಯ ಅಂತ ನಾವು ಭಾವಿಸ್ಬೋದು. ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರು, ಜನರಲ್ ಸ್ಟೋರು, ಬೇಕರಿಗಳಲ್ಲಿ ಹಲಸಿನ ಚಿಪ್ಸ್ ಆಗಿರಲಿ, ಉಣ್ಣಿಯಪ್ಪ ಆಗಿರಲಿ, ಬೇರೆ ಬೇರೆ ಐಟಮ್ಗಳು ಈಗ ಕಾಣಲಿಕ್ಕೆ ಸಿಗ್ತದೆ, ಹಪ್ಪಳ ಆಗಿರಲಿ. ಸೊ ಇದು ಮೇಳದ ಒಂದು ವೈಶಿಷ್ಟ್ಯ. ಸೊ ನಾವು ಪ್ರತಿ ವರ್ಷ ಕೂಡ ಹೊಸ ಹೊಸ ಕೃಷಿಕರು ಮತ್ತು ಹೊಸ ಹೊಸ ಮೌಲ್ಯವರ್ಧನೆ ಮಾಡುವವರಿಗೆ ಅವಕಾಶ ಕೊಡ್ತಾ ಈ ವರ್ಷ ಸಂತೋಷ್ ಬೋನಂತಾಯ, ಮುರಳೀಧರ್ ಕೆ ಮತ್ತು ವಿನಯ್ ಸೇಡಿಯಾಪು ಅಂತ, ಅವರು ಸೇಡಿಯಾಪು ಆಗ್ರೋಸೇಲ್ಸ್ ವಿಶ್ವಪ್ರಸಾದ್ ಅವರ ಮಗ, ಅವರು ವಿಶ್ವಾಸ್ ಹೋಮ್ ಪ್ರಾಡಕ್ಟ್ಸ್ ಅಂತ ಈ ಪುನರ್ಪುಳಿ, ನೇರಳೆ ಹಣ್ಣು ಮತ್ತು ಕಾಡು ಮಾವಿನ ಹಣ್ಣು, ಬೇರೆ ಹಣ್ಣುಗಳ ಮೌಲ್ಯವರ್ಧನೆ, ಸ್ಕ್ವಾಷಸ್ಸನ್ನು ನ್ಯಾಚುರಲ್ ರೀತಿಯಲ್ಲಿ ಮಾಡ್ತಾರೆ. ಸೊ ಅವರನ್ನು ಮಾತಾಡಿಸ್ಲಿಕ್ಕಿದ್ದೇವೆ. ಶಿವಪ್ರಸಾದ್ ಪಟ್ಟೆ ಅಂತ, ಎಕ್ಸಾಟಿಕ್ ಫ್ರೂಟಲ್ಲಿ ಪುಲಾಸನ್ ಅಂತ ಹೇಳುವಂಥದ್ದು ಒನ್ ಆಫ್ ದ ಬೆಸ್ಟ್ ಎಕ್ಸಾಟಿಕ್ ಫ್ರೂಟ್. ಬಟ್ ನಮ್ಮ ಊರಲ್ಲಿ ಅದನ್ನು ಬೆಳೆದವರು ತೀರ ವಿರಳ. ಈಗ ಈ 1-2 ಫಾರ್ಮ್ಗಳಲ್ಲಿ ಅದು ಹಣ್ಣಾಗ್ತಾ ಇದ್ರು. ಇವರು ಕಳೆದ 10 ವರ್ಷದಿಂದ ಪುಲಾಸನ್ನನ್ನು ಮಾರುಕಟ್ಟೆಗೆ ಕೊಡ್ತಾ ಇದ್ದಾರೆ. ಸೊ ಅವರ ಒಂದು ಹಣ್ಣಿನ ಅನುಭವವನ್ನು ಕೇಳಲಿಕ್ಕಿದ್ದೇವೆ. ಚೇತನ್ ಶೆಟ್ಟಿ ಅಂತ ಪಾಲ್ತಾಡ್ನಂತ ಅಲ್ಲಿ ಕೃಷಿಕರು, ಅವರು ಎಲ್ಲ ಹಣ್ಣುಗಳನ್ನು ನಮ್ಮ ಊರಿನಲ್ಲಿ ಬೆಳೆಯುವ
ಸಾಂಪ್ರದಾಯಿಕ ಮತ್ತು ಹೊಸ ರೀತಿಯ ಹಣ್ಣುಗಳನ್ನು ದೊಡ್ಡ ಪಟ್ಟಣಗಳಲ್ಲಿ ಮಂಗಳೂರು, ಬಾಂಬೆ, ಪುಣೆ ದೊಡ್ಡ ಪಟ್ಟಣಗಳಲ್ಲಿ ಚಂದದ ರೀತಿಯ ಪ್ಯಾಕೇಜಿಂಗ್ ಮಾಡಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಸೊ ಕೃಷಿಕರ ಉತ್ಪನ್ನವನ್ನು ಡಬಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಕೂಡ ನಾವು ಮಾತಾಡಿಸ್ಲಿಕ್ಕಿದ್ದೇವೆ. ಈ ಕಾರ್ಯಕ್ರಮವನ್ನು ಸಮನ್ವಯ ಮತ್ತು ನಿರ್ವಹಣೆ ಶ್ರೀ ಶಿವಸುಬ್ರಹ್ಮಣ್ಯ ಪೆಲತಡ್ಕ ಅವರು ಮಾಡ್ತಾರೆ. ಈ ವರ್ಷದ ಇನ್ನೊಂದು ಹೊಸತ್ತು ಆ ದಿನ ಸಂಜೆ ಪನಸೋಪಾಖ್ಯಾನ ಅಂತ ಹಲಸಿನ ಅರಿವನ್ನು ಹಲಸಿನ ಹಿರಿಮೆಯನ್ನು ಸಾರುವಂಥ ಒಂದು ಯಕ್ಷಗಾನ ತಾಳಮದ್ದಳೆ. ಇದು ನವತೇಜದ ಒಂದು ಕನಸಿನ ಕೂಸು, ನಮ್ಮ ಟ್ರಸ್ಟಿನ ಒಂದು ಕನಸಿನ ಕೂಸು. ಸೊ ಇದನ್ನು ಶೇಡಿಗೊಮ್ಮೆ ವಾಸುದೇವ ಭಟ್ರು ಇದಕ್ಕೆ ಒಂದು ಪ್ರಸಂಗವೇ ಬರೆದಿದ್ದಾರೆ. ಹಾಗೆ ಅಡ್ಕ ಗೋಪಾಲಕೃಷ್ಣ ಭಟ್ರು ಅದನ್ನು ಒಂದು ಕಥೆಯ ಒಂದು ಹಂದರ ಮಾಡಿ ಅಲ್ಲಿ ನಾವು ಒಂದು ಪ್ರಸಂಗವನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಅದಕ್ಕೆ ನಮ್ಮ ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಪ್ರೊಫೆಸರ್ ವಿ ಜಿ ಭಟ್ರು ಇದ್ದಾರೆ ಮತ್ತು ಯಕ್ಷರಂಗ ಪುತ್ತೂರಿನ ಅಧ್ಯಕ್ಷರಾದಂಥ ಕಾಡೂರು ಸೀತಾರಾಮ್ ಶಾಸ್ತ್ರಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಸೊ ಇದನ್ನು ಸಂಯೋಜನೆ ಮತ್ತು ಪರಿಕಲ್ಪನೆ ನಾಕಾರ ಅಂತ ಪೆರಾಜೆ ಅವರದ್ದು ಇರ್ತಾರೆ. ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಕಲಾವಿದರು ಮತ್ತು ಅತ್ಯಂತ ಪ್ರಚಲಿತದಲ್ಲಿರುವ ಕಲಾವಿದರನ್ನೇ ನಾವು ಬಳಸಿಕೊಂಡು ಇಲ್ಲಿ ಹಲಸಿನ ತಾಳಮದ್ದಳೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಸೊ ಮೂರನೇ ದಿನ ಆದಿತ್ಯವಾರ ದಿವಸ ಪುನಃ ಮೌಲ್ಯವರ್ಧನೆಯ ಬಗ್ಗೆ, ವ್ಯಾಲ್ಯೂ ಎಡಿಷನ್ನ ಬಗ್ಗೆ ಒಂದು ಗೋಷ್ಠಿ ಇರ್ತದೆ. ಆ ಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ಸಮೃದ್ಧಿ ಗಿಡಗೆಳೆತದ ಸಂಘದ ಅಧ್ಯಕ್ಷರು ಶ್ರೀ ಶಂಕರ್ ಸಾರಡ್ಕ ಅವರು ವಹಿಸ್ಕೊಳ್ಳಿಕ್ಕಿದ್ದಾರೆ. ನಮ್ಮ ಊರಲ್ಲಿ ಗೇರು ಬೀಜವನ್ನು ಬೆಳಿತೇವೆ, ಆದರೆ ಗೇರು ಬೀಜದ ಮೌಲ್ಯವರ್ಧನೆ, ನಾವು ಟ್ರೆಡಿಷನಲ್ ಆಗಿ ಸುಟ್ಟು ಹಾಕಿದ ಗೇರು ಬೀಜ ತಿಂದರೆ ಹೇಗಿರ್ತದೆ ಆ ರುಚಿಯನ್ನು ಕೊಡುವ ಗೇರು ಬೀಜ ಒಂದು ಸಣ್ಣ ಉದ್ಯಮ ಕುರುವೇರಿ ಕ್ಯಾಶ್ಯೂಸ್ ಅಂತ ನೀರ್ಚಲ್ ಹತ್ರದವರು. ಸೊ ಅವರು ಗಂಡ ಹೆಂಡತಿ ಅವರ ಜರ್ನಿಯನ್ನು ಮತ್ತು ನಮಗೆ ಕ್ಯಾಶ್ಯೂವನ್ನು ಅಲ್ಲಿ ಆ ದಿವಸ ಅದರ ವ್ಯಾಲ್ಯೂ ಎಡಿಷನ್ನ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಬಾಲಸುಬ್ರಹ್ಮಣ್ಯ ಪಿ ಎಸ್ ಅಂತ ಕೊಕ್ಕೋ ವ್ಯಾಲ್ಯೂ ಎಡಿಷನ್ನ ಬಗ್ಗೆ, ಅನುತ್ತಮ ಚಾಕ್ಲೇಟ್ಸ್ ಅಂತ ಪುತ್ತೂರಿನಲ್ಲಿ ಕೆಲವು ಕಡೆ ಇದೆ, ತುಂಬ ಬೇರೆ ಬೇರೆ ಊರಿಗೆ ಕಳಿಸ್ಕೊಡ್ತಾರೆ. ಸೊ ಅವರು ಕೂಡ ಅವರ ಕೊಕ್ಕೋ ವ್ಯಾಲ್ಯೂ ಎಡಿಷನ್ನು ಅದರ ಚಾಕ್ಲೇಟ್ನ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ವಾದ್ಯಕೋಡಿ ಶಾಂಭಟ್ ಅಂತ ತುಂಬ ಹಿರಿಯ ಕೃಷಿಕರು ಮತ್ತು ಜೇನಿನ ಒಬ್ಬ ಟ್ರೈನರ್, ಜೇನು ಕೃಷಿಯ ಬಗ್ಗೆ ಟ್ರೈನಿಂಗ್ ಕೊಡುವವರು, ಜೇನು ಕೃಷಿ ಮಾಡುವವರು. ಸೊ ಅವ್ರ ಹತ್ರ ನಾವು ಜೇನಿನ ಬಗ್ಗೆ ಮಾತಾಡಿಸ್ಲಿಕ್ಕಿದ್ದೇವೆ. ಮತ್ತು ಶ್ರೀ ರಾಮಚಂದ್ರ ಪುದ್ಯೋಡು ಅಂತ ಬದಿಯಡ್ಕದವರು, ಅವರು ಮೊಜೆಂಟಿ ಜೇನಿನ ಕೃಷಿಕರು. ಸೊ ಮೊಜೆಂಟಿ ಜೇನನ್ನು ಒಂದು ಕಮರ್ಷಿಯಲ್ ವೇಯಲ್ಲಿ ಮಾಡಲಿಕ್ಕಾಗ್ತದೆ, ಅದನ್ನು ಮಾರುಕಟ್ಟೆ ಮಾಡಲಿಕ್ಕಾಗ್ತದೆ ಅಂತ ತೋರಿಸ್ಕೊಟ್ಟವರು ಶ್ರೀ ರಾಮಚಂದ್ರ ಪುದ್ಯೋಡು. ಹಾಗೆ ನಮ್ಮ ಟ್ರಸ್ಟಿಗಳು ನವನೀತ್ ನರ್ಸರಿ ಅವರು, ವೇಣುಗೋಪಾಲ್ ಅದನ್ನು ಸಮನ್ವಯ ಮಾಡಲಿಕ್ಕಿದ್ದಾರೆ ಗೋಷ್ಠಿಯನ್ನು. ಹಾಗೆ ಆ ದಿವಸ ಮೂರನೇ ದಿವಸ ಸಂಜೆ 4:00ಕ್ಕೆ ನಮ್ಮ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇರ್ತದೆ. ನಮ್ಮ ಜಿಲ್ಲೆಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸಭಾಧ್ಯಕ್ಷತೆಯನ್ನು ವಹಿಸ್ಕೊಳ್ಳಿಕ್ಕಿದ್ದಾರೆ. ಹಾಗೆ ಡಾಕ್ಟರ್ ಸುಪ್ರೀತ್ ಲೋಬೋ ಅಂತ ಉಪ್ಪಿನಂಗಡಿಯ ಆಯುರ್ವೇದ MD ಡಾಕ್ಟರ್ ಅವರು ಇಡೀ ಹಲಸು ಮೇಳದ ಸಮಾರೋಪ ಭಾಷಣ ಮಾಡಲಿಕ್ಕಿದ್ದಾರೆ. ಹಲಸಿನ ಆಯುರ್ವೇದ ಗುಣಸತ್ವಗಳನ್ನು ಅಲ್ಲಿ ಹೇಳಲಿಕ್ಕಿದ್ದಾರೆ. ಹಾಗೆ ನಮಗೆ ಅತಿಥಿಗಳಾಗಿ ರೆವರೆಂಡ್ ವಿಜಯ್ ಹಾರ್ವಿನ್ ಸುಧಾನ ಸಂಸ್ಥೆಯವರು, ಹಾಗೆ ಅಶ್ವಿನಿ ಕೃಷ್ಣ ಮುಳಿ ಅವರು ರೋಟ್ರಿ ಅಧ್ಯಕ್ಷರು, ಹಾಗೆ ಧೀರಜ್ ಬಿ ಉದ್ಯಾರ ಜೆಕಾಮ್ನ ನಮ್ಮ ಝೋನ್ ಚೇರ್ಮನ್ ಆಗಿರ್ತಾರೆ, ಅವರು ನಿರ್ವಹಿಸಲಿಕ್ಕಿದ್ದಾರೆ. ಹಾಗೆ ಆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶ್ರೀ ಗೋಪಾಲಕೃಷ್ಣ ಭಟ್ ದ್ವಾರಕಾ ಕನ್ಸ್ಟ್ರಕ್ಷನ್ ಅವರು ಕೂಡ ಸಹಯೋಗ ಕೊಡಲಿಕ್ಕಿದ್ದಾರೆ. ಸೊ ಇಲ್ಲಿ ನಮ್ಮ ಜೊತೆ ಹೆಜ್ಜೆಗೆ ಹೆಜ್ಜೆ ಆಗ್ತಾ ಇರುವಂಥ ಸಂಸ್ಥೆಗಳು ನವತೇಜ್ ಜೊತೆ ರೋಟ್ರಿ ಯುವ ಮತ್ತು ಜೆಕಾಮ್ ಪುತ್ತೂರು ಟೇಬಲ್. ಜೆಕಾಮ್ ಅಂದರೆ ಅದೊಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ, ನಮ್ಮಲ್ಲಿ ವ್ಯವಹಾರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ. ಸೊ ನಮ್ಮ ಪ್ರಾಯೋಜಕರಾಗಿ ಮುಳಿಯ ಪ್ರಾಪರ್ಟೀಸ್, ದ್ವಾರಕಾ ಕಾರ್ಪೊರೇಷನ್ನು, ಕ್ಯಾಂಕೋ ಲಿಮಿಟೆಡ್, ಹಾಗೆ SRK ಲ್ಯಾಡರ್ಸ್, ವಿಜಯ್ ಸೋಲಾರ್, ಗ್ರಾಮಜನ್ಯ FPO, ಕೋಕೋನಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್, ಹಾಗೆ ಪಶುಪತಿ ಎಲೆಕ್ಟ್ರಿಕಲ್ಸ್ ಮತ್ತು ರಾಧಾಸ್ ಸಂಸ್ಥೆಯು ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ಯುನೈಟೆಡ್ ಟೊಯೋಟೋ ಕೂಡ ನಮ್ಮ ಜೊತೆ ಸ್ಪಾನ್ಸರ್ ಆಗಿ ಸಹಕರಿಸಿದ್ದಾರೆ. ಹಾಗೆ ಪಿಂಗಾರ ತೋಟಗಾರಿಕಾ ಸಂಸ್ಥೆ, ಅಕ್ಷಾ ಕಾಟೇಜ್ ಇಂಡಸ್ಟ್ರೀಸ್, ನವನೀತ ಫಾರ್ಮ್ ನರ್ಸರಿ, ಮರಿಕೆ ಸಾವಯವ ಮಳಿಗೆ, ಸಮೃದ್ಧಿ ಗಿಡಗೆಳೆತನ ಸಂಘ, ನಿರ್ಮಾಣ್ ಅಸೋಸಿಯೇಟ್ಸ್ ಕಲ್ಲಾರೆ, ಇವರೆಲ್ಲ ನಮಗೆ ಸಹಕಾರವನ್ನು ಕೂಡ ನೀಡಿದ್ದಾರೆ. ಇದು 3 ದಿವಸದ ಹಲಸು ಮೇಳ ಆಗಿರ್ತದೆ. ಇದು ನಾನು ಇಷ್ಟೊತ್ತು ಹೇಳಿದ್ದು ವೇದಿಕೆಯ ಕಾರ್ಯಕ್ರಮ ಆದರೆ ನಮ್ಮಲ್ಲಿ ಒಂದು 70ರಷ್ಟು ಬೇರೆ ಬೇರೆ ರೀತಿಯ ಮಳಿಗೆಗಳು ಬರಲಿಕ್ಕಿದೆ. ಇದರಲ್ಲಿ ಒಂದು 4ರಷ್ಟು ಮಳಿಗೆ ಹಲಸಿನ ಹಣ್ಣು ಮತ್ತು ಇನ್ನೊಂದು 4ರಷ್ಟು ಮಳಿಗೆ ಮಾವಿನ ಹಣ್ಣದ್ದೇ ಆಗಲಿಕ್ಕಿದೆ. ಒಂದು 20ಕ್ಕೂ ಮಿಕ್ಕಿ ಮಾವಿನ ತಳಿಗಳ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾರೆ. ಹಲಸಿನ ಹಣ್ಣಲ್ಲಿ ಯಥೇಚ್ಛವಾಗಿ ಕೆಂಪು ಸೊಳೆ ಮತ್ತು ಹಳದಿ, ಬಿಳಿ ಸೊಳೆಯಲ್ಲಿ ಕೂಡ ಹಲಸು ಸಿಗ್ತದೆ. ಹಾಗೆ 3-4 ವೆರೈಟಿಯ ಹಲಸಲ್ಲಿ ಮತ್ತು ನಮ್ಮ ಊರಿನಲ್ಲಿ ಕಸಿ ಕಟ್ಟಿದ ಗಿಡಗಳ ಹಣ್ಣುಗಳು, ಅಂದರೆ ತುಂಬ ಕನ್ಸರ್ವೇಟೆಡ್, ನಾವು ತಳಿ ಉಳಿಸಿದ
ಹಲಸಿನ ಗಿಡಗಳಿದೆ, ಅದರ ಹಣ್ಣುಗಳು ಈ ಸತಿ ಬರಲಿಕ್ಕಿದೆ. ಸೊ ಇದು ಶುರುವಿನ ಮೇಳದಲ್ಲಿ ಗಿಡ ತಗೊಂಡೋದವರು ಈಗ ಹಣ್ಣು ತಂದು ಕೊಡ್ತಾ ಇದ್ದಾರೆ. ಇದು ವಿಶೇಷ. 7 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಕೇಳಿದರೆ. ಸೊ ಅದರ ಜೊತೆಗೆ ನಮ್ಮ ಊರಿನಲ್ಲಿ ಬೆಳೆಯುವಂಥ ಎಲ್ಲ ಎಕ್ಸಾಟಿಕ್ ಮತ್ತು ಟ್ರೆಡಿಷನಲ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ನ ಡಿಸ್ಪ್ಲೇ ಮತ್ತು ಮಾರಾಟ ಇರ್ತದೆ. ಅದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂಥ ಕೆಲವಾರು ಸ್ಟಾಲ್ಗಳಿರ್ತದೆ. ಮತ್ತು ಫುಡ್ ಕೋರ್ಟಿನಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕ ಮತ್ತು ನಶಿಸಿ ಹೋಗುತ್ತಾ ಇರುವಂಥ ಆಹಾರ ಕ್ರಮ ಅದರದ್ದೊಂದಿಷ್ಟು ಸ್ಟಾಲ್ಗಳು ಮತ್ತು ಹಲಸಿನ ಮೌಲ್ಯವರ್ಧನೆ, ಹಲಸಿನ ಈಗ ಹಲಸು ಎಲ್ಲಿವರೆಗೆ ಅಂದರೆ ಸ್ಯಾಂಡ್ವಿಚ್ ಬರ್ಗರ್ವರೆಗೆ ಹಲಸು ಮುಟ್ಟಿದೆ. ಇದೆಲ್ಲ ನಾವು ಮೊದಲು ಭಾಷಣದಲ್ಲಿ ಮಾತಾಡ್ತಾ ಇದ್ದೇವೆ, ಬಟ್ ಈಗ ಪ್ರಾಕ್ಟಿಕಲ್ ಆಗಿದೆ. ಸೊ ಇದರದ್ದು ಕೂಡ ಸ್ಟಾಲ್ ಇರಲಿಕ್ಕಿದೆ. ಅದರ ಜೊತೆ ಮಂಚೂರಿ, ಮುಳುಕ, ಏನು ಗಟ್ಟಿ, ಏನು ನಮ್ಮ ಟ್ರೆಡಿಷನಲ್ ಹಲಸಿನ ಖಾದ್ಯಗಳಿದೆ ಅದು ಕೂಡ ಎಲ್ಲ ನಮ್ಮ ಈ ಹಲಸು ಮೇಳದಲ್ಲಿ ಬರಲಿಕ್ಕಿದೆ. ಈ ಸತಿಯ ಇನ್ನೊಂದು ವಿಶೇಷ ಏನು ಅಂದರೆ ಒಂದೇ ದಿನ ಆದಿತ್ಯವಾರ ದಿನ ಮಧ್ಯಾಹ್ನ ಹಲಸಿನ ಮೃಷ್ಟಾನ್ನ ಭೋಜನ, ಅದೊಂದು ಹೊಸ ಕಾನ್ಸೆಪ್ಟಲ್ಲಿ ಹಲಸಿನ ಪೆಜಕಾಯಿಯ ಚಟ್ಟಿಯಿಂದ ಶುರುವಾಗಿ ಹಲಸಿನ ಸ್ವೀಟಿನವರೆಗೆ ಒಂದು 20ರಿಂದ 25 ಖಾದ್ಯಗಳ ಒಂದು ಬೃಹತ್ ಭೋಜನ, ಬಕಾಸುರ ಭೋಜನ ಅಂತ ಸಹ ಹೇಳ್ಬೋದು. ಸೊ ಅಂಥ ಒಂದು ಹೊಸ ಕಲ್ಪನೆಯನ್ನು ಕೂಡ ಮಾಡಿದ್ದೇವೆ ಈ ವರ್ಷ. ಸೊ ಅದಕ್ಕೆ ಟಿಕೆಟ್ ಇರ್ತದೆ. ಯಾರು ಟಿಕೆಟನ್ನು ಶುರುವಿನ 2 ದಿವಸ ಕೂಡ ನಾವು ಇನ್ನು ನಾಳೆಯಿಂದವೇ ಪ್ರೀ ಬುಕ್ಕಿಂಗ್ ಇರ್ತದೆ. ನಾಳೆಯಿಂದವೇ ಅದನ್ನು ನಾವು ಗ್ರಾಹಕರಿಗೆ ಅಥವಾ ಯಾರು ಊಟಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ಕೊಡಲಿಕ್ಕಿದ್ದೇವೆ. 2 ದಿನ ಕೂಡ ಅಲ್ಲಿ ಸ್ಟಾಲ್ ಇನಾಗ್ರೇಷನ್, ನಮ್ಮ ಏನು ರಿಸೆಪ್ಷನ್ ಸ್ಟಾಲ್ ಇದೆ, ಅಲ್ಲಿ ಕೂಡ ಟಿಕೆಟ್ ಸಿಗ್ತದೆ. ಸೊ ಹಲಸಿನ ಒಂದು ಮೃಷ್ಟಾನ್ನ ಭೋಜನ ಅದು ದರ ನಿಗದಿ ಮಾಡಬೇಕಷ್ಟೇ ಸರ್. ಮಾಡಿ ಇವತ್ತು ಸಂಜೆ ಒಳಗೆ ಮೆನು ಫೈನಲ್ ಮಾಡಿ, ಅದೊಂದು ಹೊಸ ಯೋಚನೆ, ನಿನ್ನೆ ಅಷ್ಟೇ ಬಂದ ಯೋಚನೆ. ಸೊ ಅದಕ್ಕೆ ಒಂದು ಮೆನುವನ್ನು ಮಾಡಿ ನಾವು ನಾಳೆ ದಿವಸ ಅದನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಸೊ ಇದಿಷ್ಟು ಹಲಸು ಮೇಳದಲ್ಲಿ ಈ ವರ್ಷದ ಹೊಸ ವಿಷಯಗಳು. ಮುಂದಕ್ಕೆ ನಮ್ಮ ಯೋಜನೆ ಬಗ್ಗೆ ನವನೀತ್ ನರ್ಸರಿ ಅವರು ಮಾತಾಡ್ತಾರೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವೇಣುಗೋಪಾಲ್, ನವನೀತ್ ನರ್ಸರಿ ಹಾಗೂ ನವತೇಜ ಟ್ರಸ್ಟ್ ಪುತ್ತೂರು. ಈಗಾಗಲೇ ಅಧ್ಯಕ್ಷರು ಮತ್ತು ಸುಹಾಸ್ ಕಾರ್ಯಕ್ರಮದ ಹಿನ್ನೆಲೆ ಮತ್ತು ಈ ವರ್ಷದ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಹಂಚ್ಕೊಂಡಿದ್ದಾರೆ. ಈಗಾಗಲೇ ನಾವು ಈ ವರ್ಷದ ಸ್ಪೆಷಲ್ ಅನ್ನೋದು ಹಣ್ಣು ಭೋಜನ. ಸೊ ಹಲಸು ಜೊತೆ ಮಾವಿನ ಹಣ್ಣು ಮತ್ತು ಬೇರೆ ನಮ್ಮಲ್ಲಿ ಸ್ಥಳೀಯವಾಗಿರುವ ಫ್ರೂಟ್ ಲಂಚ್, ಫ್ರೂಟ್ ಮೀಲ್ ಮಾತ್ರ. ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಈ ಸಲ ಮಾಡ್ತಾ ಇರೋದು ಪ್ರೀಪೇಯ್ಡ್ ಟಿಕೆಟ್ಸ್. ಮೊದಲೇ ಟಿಕೆಟ್ಸ್ ಮಾಡಬೇಕು, ಅಂದರೆ ಸಿದ್ಧ ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಸೊ ಪ್ರೀಪೇಯ್ಡ್ ಟಿಕೆಟ್ಸಲ್ಲಿ ಅದು ನಾಳೆಯಿಂದ ಅವೈಲೇಬಲ್ ಸಿಗುತ್ತೆ. ನಾವು ನಿಮ್ಮ ಸಮೇತ ಇತರ ಮಾಧ್ಯಮದಲ್ಲಿ ಅದನ್ನು ಪಬ್ಲಿಷ್ ಮಾಡಲಿಕ್ಕಿದ್ದೇವೆ. ನವತೇಜ ಟ್ರಸ್ಟ್ ಅನ್ನೋದು ಪ್ರಾರಂಭ ಆಗಿದ್ದೇ ಸ್ಪಷ್ಟ ಉದ್ದೇಶದಿಂದ ನಮ್ಮ ಊರಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸಮಗ್ರ ತೋಟಗಾರಿಕೆ, ಅದಕ್ಕೆ ಮೂಲಭೂತವಾಗಿ ಹಣ್ಣು ಕೃಷಿ, ಅದಕ್ಕೆ ಮೂಲಭೂತವಾಗಿ ನಮ್ಮ ಸಾಂಪ್ರದಾಯಿಕ ಬೆಳೆಯಾದ ಹಲಸು. ಸೊ ಹಲಸನ್ನು ಇಟ್ಟುಕೊಂಡು ಅದರ ಜೊತೆಗೆ ಸಮಗ್ರವಾದ ಇತರ ಹಣ್ಣು ಕೃಷಿ ಕೂಡ ಬೆಳಿಬೇಕು. ಅದನ್ನು ಜನರಿಗೆ ಪರಿಚಯ ಮಾಡಬೇಕು. ಯಾಕಂದರೆ ಯಾವುದೇ ರೈತರಿಗಿರೋದು ಪ್ರಾಬ್ಲಮ್ ಏನಂದರೆ ಮಾರ್ಕೆಟಿಂಗ್. ನಾವು ನರ್ಸರಿಯವರು ಈಗ ಕೃಷಿಕರಿದ್ದಾರೆ, ಎಲ್ಲರೂ ಕೇಳೋದೇನು, ಇದನ್ನು ಮಾರ್ಕೆಟಿಂಗ್ ಮಾಡೋದು. ಅಡಿಕೆಗೆ ಜನ ಇದ್ದಾರೆ, ತೆಂಗಿಗೆ ಜನ ಇದ್ದಾರೆ, ಇದು ಫ್ರೂಟ್ಸ್ ಮಾಡಿದರೆ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ. ಮಾರ್ಕೆಟಿಂಗ್ ಪ್ರಾರಂಭ ಆಗೋದು ನಮ್ಮ ಮಾರ್ಕೆಟಿಂದ, ನಮ್ಮ ಊರಿಂದಲೇ. ಸೊ ಅದಕ್ಕೋಸ್ಕರ ನಮ್ಮ ಊರಿನಲ್ಲಿ ಇಲ್ಲಿ ಬೆಳೆಯುವಂಥ ಎಲ್ಲ ರೈತರ ಅಥವಾ ಕೃಷಿಕರ ಏನು ಹಣ್ಣು ಬೆಳೆಗಳಿದೆ ಅದನ್ನೆಲ್ಲ ಪರಿಚಯ ಮಾಡಿಕೊಳ್ಳುವಂಥದ್ದು. ಮೂಲಭೂತವಾಗಿ ಹಲಸಿಗೊಂದು ಮೌಲ್ಯವನ್ನು, ಅದು ಆಲ್ರೆಡಿ ಈಗ 7 ವರ್ಷ ಆಯಿತು. ಶ್ರೀಪಾಡ್ರಿ ಅವರು ಸುಮಾರು ಕೆಲಸ ಮಾಡಿದ್ದಾರೆ, ಮತ್ತು ಅಡಿಕೆ ಪತ್ರಿಕೆ ಮುಖಾಂತರ, ಮತ್ತು ಈಗ ಅದೊಂದು ಸಾಧಾರಣವಾಗಿ ಅಂತಾರಾಷ್ಟ್ರೀಯ ಒಂದು ಉತ್ಪನ್ನ ಆಗಿ ಬೆಳೆದಿದೆ. ಅದರ ಜೊತೆ ಸಮಗ್ರವಾಗಿ ಇತರ ಹಣ್ಣುಗಳು ಕೂಡ ಬೆಳಿಬೇಕು. ಕೃಷಿಕರಿಗೆ ಬಹುವಿಧ ಬೆಳೆಗಳು ಬಂದು ಅಭಿವೃದ್ಧಿ ಆಗಬೇಕು, ನಮ್ಮ ಪ್ರದೇಶ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ, ಅದನ್ನು ಜನರಿಗೆ ಪರಿಚಯ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮೂಲಭೂತವಾಗಿ ನವತೇಜದ ಒಂದು ದೃಷ್ಟಿ ಇದು. ಅದನ್ನು ಮತ್ತೆ ಇಲ್ಲಿ ತೋಟಗಾರಿಕೆ ಬೆಳಿಬೇಕು ಅಂತ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಯುವಕರಲ್ಲಿ ಕೃಷಿ ಉದ್ಯಮದ ಪ್ರೋತ್ಸಾಹ. ಯಾಕೆಂದರೆ ಕೃಷಿ ಉದ್ಯಮವನ್ನು ಪರಿಚಯ ಮಾಡಿದರೆ ಅದರಲ್ಲಿ ಬೇರೆ ಬೇರೆ ಐಡಿಯಾಸ್ ಇನ್ನೂ ಹೊಸಬರಿಗೆ ಸಿಗ್ತದೆ. ಕೃಷಿ ಉದ್ಯಮ ಮತ್ತು ಆಹಾರ ಉದ್ಯಮ, ಈ ಮೌಲ್ಯವರ್ಧನೆ ಹಣ್ಣುಗಳದ್ದು, ಪ್ರೊಸೆಸಿಂಗ್ ಆ್ಯಂಡ್ ವ್ಯಾಲ್ಯೂ ಎಡಿಷನ್, ಇದಕ್ಕೆ ಕೂಡ ಇನ್ನೂ ಹೆಚ್ಚಿನ ಉತ್ತೇಜನ ನಮ್ಮ ಊರಿನಲ್ಲಿ ಆಗಬೇಕು. 2ನೇ ಉದ್ದೇಶ ಸಾಂಪ್ರದಾಯಿಕ ಆಹಾರ ಪದ್ಧತಿ. ನಮ್ಮಲ್ಲಿ ಪ್ರತಿ ಸೀಸನ್ಗೆ, ಪ್ರತಿ ಋತುವಿಗೆ ಬೇಕಾದಂಥ ಸಾಂಪ್ರದಾಯಿಕ ಆಹಾರಗಳು ಇತ್ತು, ಎಷ್ಟೋ ಈಗ ಮಾಯ ಆಗಿದೆ. ಅದನ್ನು ಕೆಲವು ಮನೆಗಳಲ್ಲಿ ಮಾತ್ರ ಇದೆ. ಅದನ್ನು ಮತ್ತೆ ಉಳಿಸಿ ಮತ್ತೆ ಪರಿಚಯ ಮಾಡಿ ಅದನ್ನು ಕೂಡ ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಒಟ್ಟಿಗೆ ತಂದು ಈ ರೀತಿ ಕೃಷಿಕರನ್ನು, ಉದ್ಯಮಿಗಳನ್ನು, ಈ ಸಾಂಪ್ರದಾಯಿಕ ಆಹಾರಗಳನ್ನು ಇನ್ನೂ ಕೂಡ ಉಳಿಸಿಕೊಂಡವರನ್ನು,
ಅದರ ಜೊತೆಗೆ ನಮ್ಮ ಸಮುದಾಯ ಮತ್ತು ಈ ರಿಸರ್ಚ್ ಸಂಶೋಧನಾ ಕೇಂದ್ರಗಳೇನಿದೆ, ಸರ್ಕಾರಿ ಏನು ಡಿಪಾರ್ಟ್ಮೆಂಟ್ಗಳೇನಿದೆ, ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ತಂದು ಸಮಗ್ರವಾಗಿ ನಮ್ಮ ಊರಿನಲ್ಲಿ ತೋಟಗಾರಿಕೆ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಒಂದು ನಾವು ವಿಶೇಷತೆಯನ್ನು ಬಿಟ್ಟಿದ್ದೀವಿ ಅಂದರೆ, ಸೊ ಇದರಲ್ಲಿ ಪಂಚೇಂದ್ರಿಯಗಳಿಗೆ ಮುಟ್ಟುವಂಥ ಒಂದು ನಮ್ಮ ಲೆಕ್ಕ ಮಾಡೋದು ಯಾವಾಗಲೂ ಈ ಕಾರ್ಯಕ್ರಮದಲ್ಲಿ ಬಂದವರಿಗೆ ಎಲ್ಲ 5 ಇಂದ್ರಿಯಗಳಿಗೂ ಟಚ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಈಗ ಮನೋರಂಜನಾ ಕಾರ್ಯಕ್ರಮ ಬಗ್ಗೆ ಹೇಳಿದರು, ತಿಂಡಿ ಹೇಳಿದರು, ಉದ್ಯಮ ಹೇಳಿದರು, ತಲೆಗೆ ನಮಗೆ ಯೋಚನೆ ಮಾಡಿ ಒಂದು ಚಾಲೆಂಜ್ ಮಾಡುವಂಥ ವಿಷಯಗಳಿರ್ಬೋದು. ಅದೇ ರೀತಿ ಮನೋರಂಜನೆಗೋಸ್ಕರ ನಾವು ಸ್ಪರ್ಧೆಗಳನ್ನು ಇಟ್ಟಿದ್ದೀವಿ. ಹಿಂದೆ ಕೂಡ ಇಡ್ತಾ ಇತ್ತು, ಇವಾಗ ಕೂಡ ಈ ವರ್ಷವೂ ಇದೆ. ಅದನ್ನು ನಡೆಸ್ಕೊಳ್ಳಿಕ್ಕೆ ನಾವು ಇನ್ನೊಂದು ನಮ್ಮ ಒಂದು ಸ್ಪರ್ಧೆ ವಿಷಯ ಹೇಳೋದಿದ್ರೆ 2 ದಿವಸ ಇರುತ್ತಲ್ಲ, 2 ದಿವಸ ಇರುತ್ತೆ. ವಿಶೇಷವಾದ ಸ್ಪರ್ಧೆಗಳು ಈ ವರ್ಷವೂ ಹೊಸ ಸ್ಪರ್ಧೆಗಳು ಬರುತ್ತೆ, ಅದು ಸ್ಪಾಟಲ್ಲಿ ಬರುತ್ತೆ. ಬಟ್ ಸಾಮಾನ್ಯವಾಗಿ ಹಲಸಿನ ಭಾರ ಎತ್ತುವಂಥದ್ದು, ಹಲಸನ್ನು ತಿನ್ನುವಂಥದ್ದು, ಹಲಸನ್ನು ಬಿಡಿಸುವಂಥದ್ದು, ಇದೆಲ್ಲ ನಾವು ಸಾಮಾನ್ಯವಾಗಿ ಮಾಡ್ತಾ ಇರುವಂಥ ಸ್ಪರ್ಧೆಗಳು. ಅದರ ಜೊತೆ ಇನ್ನೂ ಹೊಸ ಮೂಡೆ ಕಟ್ಟುವಂಥದ್ದು ಬೇರೆ ಅಂತೂ ಇದು ಜನರನ್ನು ಬಂದವರನ್ನು ಒಂದು ಸೇರಿಸ್ಕೊಂಡು ಅವರು ಕುಟುಂಬ ಸಮೇತರಾಗಿ ದೊಡ್ಡವರು ಸಣ್ಣವರು ಪ್ರಾಯದವರು ಬಂದು ವಿಚಾರ ವಿಮರ್ಶೆ ಮಾಡಿದರೆ, ಹಾಗೆ ಮಕ್ಕಳು ಬಂದು ಆಟೋಟದಲ್ಲಿ ಭಾಗವಹಿಸಿ ಎಲ್ರಿಗೂ ತಲುಪುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಸ್ಪರ್ಧೆಗಳನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ರೋಟರಿ ಕ್ಲಬ್ ಯುವ ಈ ವರ್ಷ ನಮಗೆ ಈ ಒಂದು ಸಂಪೂರ್ಣ ವೇದಿಕೆಯನ್ನು ಏನು ನಮ್ಮ ಸ್ಪರ್ಧೆಗಳು ಮತ್ತು ಆ ಗೇಮ್ಸ್ ಇದೆ ಅದನ್ನು ಕಂಪ್ಲೀಟಾಗಿ ಅವರು ಮುತುವರ್ಜಿ ವಹಿಸ್ಕೊಂಡು ಸುಧಾರಣೆ ಮಾಡಲಿಕ್ಕಿದ್ದಾರೆ. ಹಾಗೆ ನಾವಂತೂ ಇದ್ದೀವಿ. ಅದ್ರ ಜೊತೆ JCOM ಟೇಬಲ್, ನಮ್ಮ JCOM ಅಂದರೆ ನಾವು ಹೇಳಬೇಕು, ಯಾಕಂದರೆ JCIಯಲ್ಲಿ ಹೊಂದಿರುವಂಥ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಒಂದು ಅಂಗಸಂಸ್ಥೆ ಸ್ಥಳೀಯ ಊರಿನಲ್ಲಿ ಯುವ ಉದ್ಯಮಿಗಳಿಗೆ ಅಥವಾ ವ್ಯವಹಾರ ಮಾಡುವವರಿಗೆ ಅವರ ಉದ್ಯಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ JCI ಭಾರತದಲ್ಲಿ ಸೃಷ್ಟಿಯಾದಂಥ ಒಂದು ಅಂಗಸಂಸ್ಥೆ. ಇದು ಭಾಳ ವ್ಯವಸ್ಥಿತ ರೀತಿಯಲ್ಲಿ ನಡಾವಳಿ ಆಗುತ್ತೆ. ಸದಸ್ಯರ ವ್ಯವಹಾರವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರನೇ ಇರುವಂಥ ಸಂಸ್ಥೆ. ಇದು ಕೂಡ ಒಂದು ಸಮಗ್ರ ತೋಟಗಾರಿಕೆ ಮತ್ತು ವ್ಯವಹಾರದ ಒಂದು ಕಾರ್ಯಕ್ರಮ ಆಗಿದ್ದರಿಂದ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸೊ ಇದು ನಮ್ಮ ಕಾರ್ಯಕ್ರಮದ ಹಿನ್ನೆಲೆ ಅಥವಾ ನಮ್ಮದೇನು ನವತೇಜ ಟ್ರಸ್ಟ್ ಅನ್ನೋದೇನು, ಅದರ ಏನು ದೃಷ್ಟಿಕೋನ ಏನು, ಅದನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ತನಕ ತಂದಿದ್ದೇವೆ. ಹಾಗೆ ಇದು ಇನ್ನೂ ಬೆಳೆದು ನಮ್ಮದು ಒಂದೇ ಉದ್ದೇಶ ಏನಂದರೆ, ನಮ್ಮ ಊರಿನಲ್ಲಿ ಹಲಸು ಕೃಷಿ ಮತ್ತು ಉದ್ಯಮ, ಅದರ ಜೊತೆ ಸಮಗ್ರ ತೋಟಗಾರಿಕೆ ಹಣ್ಣು ಕೃಷಿ ಬೆಳೆದು ಕೃಷಿ ಉದ್ಯಮ ಮೌಲ್ಯವರ್ಧನೆ ಬೆಳೆದು ಸಾಂಪ್ರದಾಯಿಕ ಆಹಾರ ಪದ್ಧತಿಗಳೆಲ್ಲ ಉಳಿಸಿ ಬೆಳೆಸಬೇಕು. ಅದರ ಜೊತೆ ನಮ್ಮ ಇಕೊನಾಮಿ ಏನಿದೆ, ಆರ್ಥಿಕತೆ ಇಲ್ಲಿ ಏನಿದೆ ಅದು ಕೂಡ ಉತ್ತೇಜನ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮನ 7ನೇ ವರ್ಷಕ್ಕೆ ಎಲ್ಲರನ್ನು ಸ್ವಾಗತಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ನಮ್ಮ ಜೊತೆ ಇವತ್ತು ನಮ್ಮ ಸಹಭಾಗಿ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮ, ಸಮುದಾಯ ಕಾರ್ಯಕ್ರಮ ಅಂದರೆ ಸೇರಿ ಮಾಡಬೇಕು, ಆಗ ಅದರ ಮೌಲ್ಯ ಜಾಸ್ತಿ ಆಗುವಂಥದ್ದು. ಸಹಭಾಗಿ ಸಂಸ್ಥೆಗಳಾದ ಸುಮಾರಷ್ಟು ನಾವು ಸುಹಾಸ್ ಅವರು ಹೇಳಿದರು, ಅದರಲ್ಲಿ 2 ಇಲ್ಲಿದ್ದಾರೆ, ಅವರು ಕೂಡ ಅವರ ಒಂದು ಮಾತನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಪಶುಪತಿ ಶರ್ಮಾ. ಇಲ್ಲಿ JCOM ಪುತ್ತೂರು ಟೇಬಲ್ 1.0 ಅಂದರೆ JCIಯಿಂದಲೇ ವ್ಯವಹಾರದಕ್ಕೋಸ್ಕರ ಇರುವಂಥ ಒಂದು ಟೇಬಲ್. ಅದು ಮಂಗಳವಾರ ಬೆಳಿಗ್ಗೆ ಆಗಲೂ ಕೂಡ ಓನ್ಲಿ ಬಿಸ್ನೆಸ್ ಮ್ಯಾನ್ಗಳು ಮಾತ್ರ JC ಸಂಸ್ಥೆಗೆ ಸೇರಿದಂಥ ಬಿಸ್ನೆಸ್ ಮ್ಯಾನ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಇರುವಂಥದ್ದು. ಮತ್ತೊಮ್ಮೆ ಈಗ ಗೇಮ್ಸ್ ಅಂತೇಳಿ ರೋಟರಿ ಯುವ ಮತ್ತು JCOM ಪುತ್ತೂರು ಟೇಬಲ್ 1.0 ಇದು ಜೊತೆ ಸೇರಿ ಮಾಡಿಸ್ತಾ ಇದ್ದೇವೆ. ಸೊ ಗೇಮ್ಸ್ಗಳನ್ನು ಇದರಲ್ಲಿ ನಾವು ಹೇಳಲಿಕ್ಕೆ ಅಂದರೆ ಅವರು ಹೇಳಿದ್ರೀಗ, ಆದರೂ ಕೂಡ ಯಾವ ಹೊತ್ತಲ್ಲಿ ಯಾವುದಾಗ್ತದೆ ಅಂತ ಹೇಳುವಂಥದ್ದು ನನಗೆ ಹೇಳ್ತೇನೆ. ಚಿತ್ರ ಬಿಡಿಸುವ ಸ್ಪರ್ಧೆ ಮಕ್ಕಳಿಗೋಸ್ಕರ 6ನೇ ತಾರೀಕು ಆಗ್ತದೆ. ಇದು ಬೆಳಿಗ್ಗೆ 11 ಗಂಟೆಗೆ ಚಿತ್ರ ಬಿಡಿಸುವ ಸ್ಪರ್ಧೆ. ಅದೇ ರೀತಿಯಲ್ಲಿ ಪ್ರಬಂಧ ಸ್ಪರ್ಧೆ, ಅದು ಕೂಡ ಅದೇ ದಿವಸ ಇರ್ತದೆ. 6ನೇ ತಾರೀಕು ಪ್ರಬಂಧ ಸ್ಪರ್ಧೆ. ಅದೇ 6ನೇ ತಾರೀಕು ಹೌದು, 6ನೇ ತಾರೀಕು ನಾವೀಗ ಡೇಟನ್ನು ಅನೌನ್ಸ್ ಮಾಡ್ತೇವೆ. ಆ್ಯಕ್ಚುಲಿ ಹಲಸಿನ ಹಣ್ಣನ್ನು ತಿನ್ನುವಂಥ ಸ್ಪರ್ಧೆ ಉಂಟು, ಹಲಸು ಎತ್ತುವ ಸ್ಪರ್ಧೆ ಉಂಟು, ಹಲಸಿನ ಹಣ್ಣನ್ನು ಬಿಡಿಸುವಂಥ ಸ್ಪರ್ಧೆ ಉಂಟು. ಇದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಸೇರ್ತದೆ. ಹಲಸಿನ ತೂಕ ಊಹಿಸುವ ಸ್ಪರ್ಧೆ, ಅಡಿಗೆ ಸ್ಪರ್ಧೆ ಉಂಟು, ಸಿಹಿ ಮತ್ತು ಖಾರ. ಮತ್ತು ಈಗ ವಿಶೇಷವಾಗಿ ಹೊಸತಾಗಿ ಆ್ಯಡ್ ಮಾಡಿರುವಂಥದ್ದು ಹಲಸಿನ ಎಲೆಯ ಕೊಟ್ಟೆ ಮತ್ತು ಮೂಡೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಅಂತ ಭಾವಿಸಿದೆ. ಅದನ್ನು ಕೂಡ ಈಗ ಅದು ಕಾಣಲಿಕ್ಕೆ ಸಿಗೋದು ಕಮ್ಮಿ, ಹಾಗಾಗಿ ಅದನ್ನು ಕೂಡ ಈ ವರ್ಷ ಸೇರಿಸಿಕೊಂಡಿದ್ದೇವೆ. ಸೊ ಇದಕ್ಕೆ ನಾವು ನವತೇಜ ಟ್ರಸ್ಟ್ನ ಜೊತೆಗೆ ಸೇರಿ ರೋಟರಿ ಕ್ಲಬ್ ಯುವ ಆ್ಯಂಡ್ ರೋಟರಿ ಕ್ಲಬ್ JCOM ಟೇಬಲ್ 1.0 ಸೊ ಜೊತೆ ಸೇರಿ ನಾವು ಅದನ್ನು ನಡೆಸಿಕೊಳ್ಳಲಿಕ್ಕಿದ್ದೇವೆ. ಯಾವುದು ಗೇಮ್ಸ್ ಇದ್ದ? ಅಲ್ಲ, ಎಲ್ಲ
ಫುಲ್ ಟೈಮಿಂಗ್ಸ್ ಸಾಧಾರಣ ನಾವು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 9 ಗಂಟೆ ತನಕ, ಅಂದರೆ ಜನ ಹೋಗೋ ತನಕ. ನಮ್ಮ ಅನುಭವ ಪ್ರಕಾರ ಸಾಧಾರಣ 7:30-8 ಗಂಟೆಗೆ ಮುಗೀತದೆ. ಬಟ್ ನಮ್ಮ ಇದು ಕಾರ್ಯಕ್ರಮದ ಸಮಯ ನೀವು ಬೆಳಿಗ್ಗೆ 9ರಿಂದ ಸಾಯಂಕಾಲ 9 ಅಂತ ಹೇಳ್ಬೋದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಆಟ ಆಡ್ಸೋದು ಮಾತ್ರ ಅಲ್ಲ, ಅವನ ಸರ್ಕಾರವನ್ನ ಅಲ್ಲಾಡಿಸ್ಬೇಕು. ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ, ನಮ್ ಸತ್ಯದಿಂದ. ಹಳೆ ಬೀಡು ಅಲ್ಲ, ಹಳೆ ಬೀಡು. ನೀವು ನಗಡೋರಲ್ಲಂತ ಭಾರಿ ಹುಷಾರಿನವರ. ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು. ಅದು ನಿನ್ನತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತ, ಇದ್ರಲ್ಲೆಲ್ಲ ಬರ್ದಿದ್ದೇನೆ. ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ, ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ. ಸರಿ ಬೈರಿ ಸರ್. ಹೇಗಿತ್ತು? ಒಳ್ಳೆದಿತ್ತು, ಸ್ವಲ್ಪ ಹುಳಿ ಇತ್ತ.